ಲಚ್ಚು ಬಾಪು ಜಾರ ಬಲಿ ಕ್ಯಾರತ್ತಿಯನು ನಾನು ಹೋಗುದಂತ ಬೇಜಾರಲ್ಲ, ಮಗುವನ್ನು ಕರ್ಕೊಂಡು ಹೋಗ್ತೇನೆ ಅಂತ ಬೇಜಾರು ಇವರಿಗೆಲ್ಲ. ಬರುವಾಗ ಅವನ ಕಣ್ಣಿಗೆ ಪಾತೆ ಬಿದ್ದದ್ದು. ಕಣ್ಣದು ಬಲ ಪಾಪ. ನೋಡಿ ಅಮ್ಮ ಮತ್ತು ಮಾಮಿ ಒಟ್ಟಿಗೆ ಕೂತಿದ್ದಾರೆ ಟಿವಿ ನೋಡ್ತಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೇನೆ. ಹೌದು, ಇವತ್ತು ಲಾಸ್ಟ್ ಇನ್ನು ಬರ್ತಾ ಇರ್ತೇನೆ. ಇವತ್ತು ಹೋಗೋದು ಆಫ್ಟರ್ ಲಾಂಗ್ ಟೈಮ್. ಇನ್ನು ಅಲ್ಲೇ ಇರೋದು. 8 ತಿಂಗಳಿರಬೇಕಾದ್ರೆ ಬಂದಿದ್ದೇನೆ, ಅಂದರೆ ಸೀಮಂತ ಎಲ್ಲ ಆದ ನಂತರ ಬಂದಿದ್ದೇನೆ. ಈಗ ಎಷ್ಟು ಸದಾಡ ಒಂದು 10-11 ತಿಂಗಳಾಯ್ತು ಅಂತ. ಸೊ ಈಗ ಮನೆಗೆ ಹೋಗ್ತಾ ಇದ್ದೇನೆ. ನನ್ನ ಮಗಳು ನೋಡ್ತಿದ್ದಾಳೆ ನೋಡಿ, ಎಂತ ಮಾಡ್ತಿದ್ದಾಳೆ ಅಂತ. ಸೊ ಈಗ ಸದ್ಯಕ್ಕೆ ಸಚಿನ್ನ ಮನೆಗೆ ಹೋಗ್ತಾ ಇದ್ದೇನೆ. ಇವತ್ತು ಅಲ್ಲೇ ಊಟ ಮತ್ತು ಪಾಯಸ ಎಲ್ಲ ಮಾಡಿದಾರಂತೆ ನಮಗೋಸ್ಕರ. ಸೊ ಅವರಿಗೆ ಕೂಡ ತುಂಬ ಬೇಸರ ಆಗ್ತದೆ, ಇನ್ನು ಬರುವಾಗ ಮಗು ಇರೋದಿಲ್ಲ ಅಲ್ಲ ಇಲ್ಲಿ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಲಚ್ಚು ಲಚ್ಚು ಪಾರಜ್ಜ ಲಚ್ಚು ఆయన మొబైల్ తిక్కండి, ఆయన మొబైల్ తిక్కండి. ಅಶ್ವಗಂಧಿ ಜ್ಯೂಸ್ ಬಗ್ಗೆ ಫಾರ್ವರ್ಡ್ ಕಳಿಸಿದ್ದೀನಿ ನೋಡು. ತುಳಸಿ ಜ್ಯೇಷ್ಠ ಮತ್ತು ಬೆನಿಫಿಟ್ಸ್ లచ్చు లచ్చు బాపు జారా బలి క్యారತ್ತಿయను ఏరప్ప ఏరు ఈరేనావు ఈరేనా ఈరేనావు ఈరేనా ಹೋಗಿ ಊಟ ಮಾಡಿ ಬಂದ್ವಿ. ಪಾಯಸ ಎಲ್ಲ ಇತ್ತು. ಮತ್ತು ಅವರ ಕೈಯಿಂದ ಬರಲಿಕ್ಕೆ ಕೇಳಲಿಲ್ಲ. ವಿಡಿಯೋ ನೋಡಿದ್ರಲ್ಲ ನೀವು. ಸೊ ಬರಲಿಕ್ಕೆ ಕೇಳಲಿಲ್ಲ ಕೈಯಿಂದ, ಅಂದರೆ ಅವರೊಟ್ಟಿಗೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ ಅವಳಿಗೆ. ಬಂದಾಗ ಅವರು ಬರುವಾಗ ಕೈ ಹೀಗೆ ಒಂಥರ ನಾ ಬರ್ತೇನೆ ಅಂತ ಹೇಳುವಾಗೆ ಕೈಯಲ್ಲಿ ಆ್ಯಕ್ಷನ್ ಮಾಡ್ತಾಳೆ. ಸೊ ನಮಗೆ ಆದರೆ ದಿನ ನೋಡ್ತಾ ಇರ್ತೇವೆ. ಸೊ ಅವರಿಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ನೋಡ, ಇನ್ನು ಹಸ್ಬೆಂಡ್ ಬರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ. ಈಗ ಟೈಮ್ 2:30 ಆಗಿದೆ. 4 ಗಂಟೆಗೆ ಬರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ. ಒಂದು 4-4:15 ಗಂಟೆಗೆ ಹೋಗ್ತೇವೆ ನಾವು. ಮನೆ ಚೇಂಜ್ ಎಲ್ಲ ಮಾಡಿ ಆಗಿದೆ. 3 ತಿಂಗಳಲ್ಲೇ ಮನೆಯೆಲ್ಲ ಚೇಂಜ್ ಮಾಡಿದೆ. ಅಂದರೆ ಬೇರೆ ಮನೆಗೆ ಹೋಗಬಾರ್ದಲ್ಲ, ಹಸ್ಬೆಂಡ್ ಮನೆಗೆ ಹೋಗೋದೆ. ಅದಕ್ಕೋಸ್ಕರ ಮನೆಯೆಲ್ಲ ಚೇಂಜ್ ಮಾಡಿ ಆಗಿದೆ. ಅಲ್ಲಿ ಹೋಗಿ 1 ದಿನ 2 ದಿನ ಅಷ್ಟೇ ಸ್ಟೇ ಆಗಿದ್ದು. ಈಗ ಪರ್ಮನೆಂಟಾಗಿ ಅಲ್ಲೇ. ಓಕೆ, ನಾ ಎಂತ ಮಾತಾಡ್ತಿದ್ದೇನೆ ಅಂತ ನೋಡ್ತಿದ್ದಾಳೆ ನೋಡಿ. ಹೊರಟು ನಿಂತ್ವಿ. ಅಮ್ಮ ಸರಡಿ ಆಗ್ತಾ ಇದ್ದಾರೆ. ಮಗು ಮಲಗಿದ್ದಾಳೆ, ಇನ್ನು ಎದ್ದೇಳ್ಬೇಕಷ್ಟೇ. ಇದ್ದ ನಂತರ ಇದೊಂದು ಡ್ರೆಸ್ ಇದರ ಬಗ್ಗೆ ಹೇಳುವ ಅಂತ ವಿಡಿಯೋ ಮಾಡಿದ್ದು. ಎದ್ಲು ಇದು ನೋಡಿ, ಡ್ರೆಸ್ ಚೆನ್ನಾಗಿದೆ ಅಲ್ವಾ? ನೀವು ಮೊದಲಿನ ವ್ಲಾಗಲ್ಲಿ ನೋಡಿರ್ಬೋದು, ಹಿತ್ತು ಅಂತ. ಸೊ ಅವರ ಅಮ್ಮನ ಸೆಲೆಕ್ಷನ್ ಮೊನ್ನೆ ಬರುವಾಗ ತಂದರು. ಸೊ ಮೊನ್ನೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಬಂದಾಗ. ಸೊ ಹಾಗಾಗಿ ಚೆನ್ನಾಗಿದೆ ಅಲ್ವಾ ಡ್ರೆಸ್? ಅವ್ರು ಮಾಡಿದಂಥ ಗಿಫ್ಟ್. ಈಗ ಇದನ್ನೇ ಮಗುವಿಗೆ ಹಾಕಿ ಕರ್ಕೊಂಡು ಹೋಗುದೀಗ. ಮತ್ತೆ ಅಲ್ಲಿ ಹೋದ ನಂತರ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ. ಓಕೆ, ಬಾಯ್. ಅಪ್ಪು ನಾನು ಹೋಗುದಂತ ಬೇಜಾರಲ್ಲ, ಮಗುವನ್ನು ಕರ್ಕೊಂಡು ಹೋಗ್ತೇನೆ ಅಂತ ಬೇಜಾರು ಇವರಿಗೆಲ್ಲ. ಅಯ್ಯೋ ದೇವ.
ಅಲ್ಲೆಲ್ಲ ಕರೆ ಅಂತಾರೆ. ಗಾನು ಗಾನು ತಂಗಿ ಬಚ್ಚ ತಂಗಿ, ಇದು ನನ್ನ ಭಾವನ ಮಗಳು. ಇದು ನಿನ್ನ ಮಗಳು. ಎಲ್ಲ ಪ್ಯಾಕಿಂಗ್ ಎಲ್ಲ ಕಾರೊಳಗೆ ತುಂಬಿಸಿ ಆಯ್ತು, ಇನ್ನು ಮನೆಗೆ ಹೋಗುದು. ಎಲ್ಲ ಸಂತೆ ಸಾಮಾನೆಲ್ಲ ಉಂಟು, ಮಗುವಿದೆಲ್ಲ. ಲಚ್ಚು ಬರ್ಸಾರ್ ಪಂಗ್ ಹೋಗ ಪೇದಕ್ಕ. ವಸಂತಿ ಅಕ್ಕ ಫುಲ್ ಎಮೋಷನಲ್. ಬುಲಿಪೇಲ್ ವಸಂತಿ ಅಕ್ಕ. ఇచ్చి అది చాలా కన్నా పప్పు మోనే పులి పులి సంజు సంజు కాతదిట్టట ఏప పోపు మేము సంజుల మంజుల సంజుల సై కాండి ఇల్లే కుద్దిలే ఐదు మదిన అత్తి ఐ ఇత్తి వత్తరు కదా ಮಸ್ತ್ ನೋಡಿ ಸಂಜೆ ಬಂದಿದ್ದಾನೆ. ಬರುವಾಗ ಅವನ ಕಣ್ಣಿಗೆ ಪಾತೆ ಬಿದ್ದದ್ದು. ಕಣ್ಣದು ಬಲ ಪಾಪ ಇವನಿಗೆ ಕಜಾವ್ ಬಿದ್ದದ್ದು ಅಲ್ಲ. ಓ ಗುರುಗಾಣಿಗ ರೈತಾ ರೈತಾ ಇತ ಮನ್ಪಿದ್ದೆ ತಲೆ ತಲೆ ಕಣ್ಣು ನನ್ನಲ್ಲ ಬಿಂದ್ಕವನಲ್ಲಿ ಬರ್ತೀನಿ. ನೋಡಿ ಅಮ್ಮ ಮತ್ತು ಮಾಮಿ ಒಟ್ಟಿಗೆ ಕೂತಿದ್ದಾರೆ ಟಿವಿ ನೋಡ್ತಾ. ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲದಾಯ್ತಾ? ಬಾಯ್ ಬಾಯ್ ಬನ್ನಿ ಪುರವೆಲ್ಲ. ಬಾಯ್ ಬಾಯ್.